ಅವಶ್ಯಕವಿದ್ರೆ ಪೊಲೀಸರು ಮಾತ್ರವಲ್ಲ ಎಸಿಯು ಲಾಠಿ ಹಿಡಿತಾರೆ ಎಂದು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದ ಕುಂದಾಪುರ ಸಹಾಯಕ ಆಯುಕ್ತ ರಾಜು ಕೆ ಅವರು ಇಂದು ಬೆಳಿಗ್ಗೆ ಕುಂದಾಪುರದಲ್ಲಿ ಲಾಠಿ ಹಿಡಿದು ಫೀಲ್ಡ್ಗಿಳಿದ್ರು. ತರಕಾರಿ ಹಾಗೂ ದಿನಸಿ ಅಂಗಡಿಗಳಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಕುಂದಾಪುರ ನಗರ ಠಾಣೆಯ ಠಾಣಾಧಿಕಾರಿ ಹರೀಶ್ ನಾಯ್ಕ್ ಅವರೊಂದಿಗೆ ದಿಢೀರ್ ದಾಳಿ ನಡೆಸಿದ ಸಹಾಯಕ ಆಯುಕ್ತ ರಾಜು ಕೆ ಅವರು ಅಂಗಡಿ ಮಾಲೀಕರಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರ ನೀಡಿರುವ ಆದೇಶಗಳನ್ನು ಸರಿಯಾಗಿ ಪಾಲಿಸಬೇಕು. ಅಂಗಡಿ ಎದುರು ಅಂತರ ಕಾಯ್ದುಕೊಳ್ಳಲು ಗೆರೆಗಳನ್ನು ಹಾಕಬೇಕು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರಿಗೆ ಶೋಷಣೆ ಮಾಡಬೇಡಿ. ಬೆಲೆ ಏರಿಕೆ ಮಾಡಿದ್ರೆ ದೇವರು ಕೂಡ ಮೆಚ್ಚೋದಿಲ್ಲ. ಒಂದು ವೇಳೆ ಅಗತ್ಯ ವಸ್ತುಗಳಿಗೆ ದುಪ್ಪಟ್ಟು ಹಣ ತೆಗೆದುಕೊಳ್ಳುವುದು ಗಮನಕ್ಕೆ ಬಂದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದು ವಾರ್ನಿಂಗ್ ನೀಡಿದ್ದಾರೆ. ಇವತ್ತು ಕುಂದಾಪುರದಲ್ಲಿ ಸ್ವಲ್ಪ ಜನ ಜಾಸ್ತಿ ಓಡಾಡ್ತಿದ್ದೀರಾ, ದಯವಿಟ್ಟು ಯಾರು ಓಡಾಡಬೇಡಿ. ಇಲ್ಲಿ ತುಂಬ ತೊಂದರೆ ಆಗ್ತದೆ. ದೆನ್ ಈಗಾಗಲೇ ನಾನು ಬೆಳಗಿಂದನೇ ನಾನು ಮತ್ತು ಪೊಲೀಸ್ ಸ್ಟಾಫ್ ಎಲ್ಲ ರೌಂಡ್ ಹಾಕ್ಸ್ತಿದ್ದೀವಿ. ಅನಾವಶ್ಯಕವಾಗಿ ಬರಬೇಡಿ. ಒಂದು 1/4 kg ಅಥವಾ ಸ್ವಲ್ಪ ಏನೋ ತರಕಾರಿ ತಗೊಳ್ಳೋವಂಥ ರೀಸನ್ ಇಟ್ಕೊಂಡು ಹೊರಗಡೆ ಓಡಾಡಬೇಡಿ. ಇದರಿಂದ ನಾನು ನಿನ್ನೆನೂ ಇದೇ ರೀತಿಯೇ ಮಾತಾಡಿದ್ದೆ. ಮತ್ತೆ ಈ ರೀತಿ ಆಯಿತು ಅಂತಂದರೆ ಮತ್ತೆ ನಾವು ಕಠಿಣವಾದ ಕಾನೂನು ಕ್ರಮ ಜರುಗಿಸಬೇಕಾಗ್ತದೆ, ಎಲ್ಲದನ್ನು ಕ್ಲೋಸ್ ಮಾಡಬೇಕಾಗ್ತದೆ. ನಾವಿರೋದು ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ. ಅದನ್ನು ಸ್ವಲ್ಪ ತಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಒಬ್ಬ ಯಂಗ್ ಬಾಯಿ ಬಂದುಬಿಟ್ಟು ಒಂದು ಸ್ವಲ್ಪ ಉಡಾಪಿಯಾಗಿ ಮಾತಾಡ್ತಿದ್ದ. ಅವನ ಮೇಲೆ ಕೇಸ್ ಬುಕ್ ಮಾಡ್ತೀವಿ. ಈಗ ಆಲ್ರೆಡಿ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ SC ಅವ್ರಿಗೆ. ಅವ್ರು ಕೇಸ್ ಬುಕ್ ಮಾಡ್ತಾರೆ. ಈ ಥರ ಉಡಾಪಿಯಾಗಿರೋದು ಇದನ್ನೆಲ್ಲ ಮಾಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ನಾವು ಕೆಲಸ ಮಾಡ್ತಿರೋದು ನಿಮಗೋಸ್ಕರನೇ. ಅದನ್ನು ತಾವು ಅರ್ಥ ಮಾಡ್ಕೊಂಡು ದಯವಿಟ್ಟು ಈ ಮಾಧ್ಯಮದ ಮೂಲಕ ತಮಗೆ ಹೇಳೋದು ಇಷ್ಟೇ, ತಾವೆಲ್ಲ ಮನೆಯಲ್ಲೇ ಇರಿ ಮತ್ತು ಮನೆಯಲ್ಲೇ ಇರಿ. ಸೇಫಾಗಿರಿ. ನಿಮ್ಮ ಜೀವನ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಮತ್ತೊಂದು ಬಾರಿ ತಾವು ಯಾವುದೂ ಹೊರಗಡೆ ಬರೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನನಗೆ ನಮಸ್ಕಾರ. ಕುಂದಾಪುರ ಶಾಸ್ತ್ರಿ ವೃತ್ತದಲ್ಲಿ ಅಳವಡಿಸಿರುವ ಚೆಕ್ ಪೋಸ್ಟ್ನಲ್ಲಿ ವಾಹನ ತಪಾಸಣೆ ನಡೆಸಿದ SC ರಾಜು ಕೆ ಅವರು ಕಾನೂನು ಮೀರಿದವರಿಗೆ ಪಾಠ ಹೇಳಿದ್ದಾರೆ. ಪೊಲೀಸರು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ಅವರ ಮಾತಿಗೆ ಬೆಲೆ ಕೊಡಿ. ನಿಮ್ಮ ಮೇಲಿರುವ ಕಾಳಜಿಗೆ ನಾವೆಲ್ಲರೂ ಶ್ರಮ ವಹಿಸುತ್ತಿದ್ದೇವೆ ಎಂದರು. ಈ ವೇಳೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ SC ರಾಜು ಅವರು ಅಲ್ಪ ಸ್ವಲ್ಪ ತರಕಾರಿ ತೆಗೆದುಕೊಳ್ಳುವ ಉದ್ದೇಶವನ್ನ ಇಟ್ಟುಕೊಂಡು ಸಾರ್ವಜನಿಕರು ಹೊರಗಡೆ ಬರಬಾರದು. ನಿನ್ನೆಯೂ ಎಲ್ಲರಲ್ಲಿಯೂ ವಿನಂತಿಸಿಕೊಂಡಿದ್ದೇನೆ. ಮತ್ತೆ ಈ ರೀತಿ ತಪ್ಪುಗಳನ್ನ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಎಲ್ಲವನ್ನ ಬಂದ್ ಮಾಡಬೇಕಾಗ್ತದೆ. ನಾವಿರೋದೇ ಜನರಿಗೋಸ್ಕರ, ಜನರ ಆರೋಗ್ಯ ಕಾಪಾಡುವುದಕ್ಕೋಸ್ಕರ. ದಯವಿಟ್ಟು ಪೊಲೀಸರ ಮಾತು ಕೇಳಿ ಅರ್ಥ ಮಾಡಿಕೊಂಡು ಮನೆಯಲ್ಲಿ ಇರಿ ಎಂದರು.